ಯುವ ಒಕ್ಕಲಿಗ ಸೇವಾ ಸಂಘ ಪುತ್ತೂರು, ಪ್ರಾಯೋಜಕರು ಒಕ್ಕಲಿಗ ಸೇವಾಗೌಡ ಸಂಘ ರಿಜಿಸ್ಟರ್ಡ್ ಪುತ್ತೂರು, ಯುವ ಒಕ್ಕಲಿಗ ಸೇವಾ ಸಂಘ ಬಣ್ಣೂರು ಇವರ ಆತಿಥ್ಯದಲ್ಲಿ ದಿನಾಂಕ 11/2/2024 ಆದಿತ್ಯವಾರ ಸ್ಥಳ ವಿವೇಕಾನಂದ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಕ್ರೀಡಾ ಜ್ಯೋತಿ ವಾಹನ ಜಾಥಾ ಬೆಳಿಗ್ಗೆ ಸುಮಾರು 7:30 ಸ್ಥಳ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರುಗದ್ದೆಯಿಂದ ವಿವೇಕಾನಂದ ಸಂಕೀಲ ಕ್ರೀಡಾಂಗಣದವರೆಗೆ ಈ ಕ್ರೀಡಾ ಜ್ಯೋತಿಯ ವಾಹನ ಜಾಥಾ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಶ್ರೀಮತಿ ಯಶೋಧ ಮೋನಪ್ಪಗೌಡ ತೆಂಗಪ್ಪಾಡಿ, ಪ್ರಗತಿಪರ ಕೃಷಿಕರು, ಹಾಗೆಯೇ ಪ್ರಧಾನ ಉಪಸ್ಥಿತಿ ಸಂಜೀವ ಮಟ್ಟಂದೂರು, ಮಾಜಿ ಶಾಸಕರು, ವಿಧಾನಸಭಾ ಕ್ಷೇತ್ರ ಪುತ್ತೂರು ಹಾಗೂ ಮುಖ್ಯ ಅತಿಥಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿ ಕ್ರೀಡಾಕೂಟದ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ಬೆಳಿಗ್ಗೆ 8:45 ಉದ್ಘಾಟಕರು ಶ್ರೀ ಸಂಕಪ್ಪಗೌಡ ಕುಂಬಾಡಿ, ಊರಗೌಡರು, ಪಡ್ನೂರು ಗ್ರಾಮ. ಅಲ್ಲಿ ಕೂಡ ಗಣ್ಯರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಸಭಾ ಕಾರ್ಯಕ್ರಮ ಮಧ್ಯಾಹ್ನ 11 ಗಂಟೆಗೆ ಆಶೀರ್ವಚನ ಮತ್ತು ದಿವ್ಯ ಉಪಸ್ಥಿತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಧರ್ಮಫಲನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಮಂಗಳೂರು. ಹಾಗೆಯೇ ಅಧ್ಯಕ್ಷತೆ ರವಿ ಮುಂಡಿಮಣೆ, ಅಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಮುಖ್ಯ ಪ್ರಧಾನ ಉಪಸ್ಥಿತಿ ಡಿ.ವಿ. ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ಮಂತರ್ಗೌಡ, ಶಾಸಕರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರ, ಹಾಗೂ ಗಣ್ಯರು ಕೂಡ ಆ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆ ಒಂದು ಸಭಾ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮೋಹನಗೌಡ ಇದ್ಯರ್ಕ, ಅಧ್ಯಕ್ಷರು ಸಲಹಾ ಸಮಿತಿ ಒಕ್ಕಲಿಗ ಸೇವಾ ಸಂಘ ಪುತ್ತೂರು ರಿಜಿಸ್ಟರ್ಡ್ ಪುತ್ತೂರು. ಹಾಗೆಯೇ ವೇದಿಕೆ ಉದ್ಘಾಟನೆ ಕೇಶವ ಪಿ ಗೌಡ, ಅಮೈ ಕಲಾಯಿಗುತ್ತು, ಮಾಲೀಕರು SKR ರೇಡರ್ಸ್ ಪುತ್ತೂರು. ಹಾಗೆಯೇ ದೀಪ ಪ್ರಜ್ವಲನೆ ಸಂಜೀವ ಮಟ್ಟಂದೂರು, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ ಪುತ್ತೂರು. ಮುಖ್ಯ ಅತಿಥಿಗಳು ಚಿದಾನಂದ ಬೈಲಾಡಿ, ಗೌರವಾಧ್ಯಕ್ಷರು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿ ಸಮಾರಂಭ ಸಂಜೆ 5:00 ಅಧ್ಯಕ್ಷತೆ ಶ್ರೀ ಅಮರನಾಥ್ ಬಪ್ಪಳಿಗೆ, ಅಧ್ಯಕ್ಷರು ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು. ಹಾಗೆಯೇ ಮುಖ್ಯ ಅತಿಥಿಗಳು UP ರಾಮಕೃಷ್ಣ ಗೌಡ, ಸಂಚಾಲಕರು ಶ್ರೀ ರಾಮಕೃಷ್ಣ ಮಹಾಲಿಂಗೇಶ್ವರ ITA ಪುತ್ತೂರು. ಹಾಗೆಯೇ ಗಣ್ಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಸಮಾರಂಭ ಕೂಡ ಇಡಲಿಕ್ಕಿದೆ. ಇದಕ್ಕೆಲ್ಲರೂ ಕೂಡ ಆಧಾರದ ಸುಸ್ವಾಗತ. ಹಾಗೆಯೇ ತಾರೀಕು 28/2/2010 ಪ್ರಾರಂಭ ಆದಂತಹ ಸತತ 14 ವರ್ಷಗಳ ಕಾಲ ಸತತವಾಗಿ ಪ್ರತಿ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ನಮ್ಮ ಒಂದು ಒಕ್ಕಲಿಗ ಯುವ ಸಂಘದ ವತಿಯಿಂದ ಕ್ರೀಡಾಕೂಟ ನಡೆಯುತ್ತಾ ಇರ್ತದೆ. ಆ ಒಂದು ಕ್ರೀಡಾಕೂಟದಲ್ಲಿ ಗುಂಪಾಟಗಳು ಸಾಧಾರಣ 8 ಗುಂಪಾಟಗಳು, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಾಗೆಯೇ ಹಗ್ಗ ಜಗ್ಗಾಟ, ಟೆನ್ನಿಸ್ ಬಾಲ್, ಕ್ರಿಕೆಟ್ ಈ ರೀತಿಯ ಕೆಲವು ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ಆಟೋಟ ಸ್ಪರ್ಧೆಗಳು ಕೂಡ ಮಕ್ಕಳಿಗೆ ಪುರುಷರ ವಿಭಾಗ, ಮಹಿಳೆಯರ ವಿಭಾಗ, 17 ವಯೋಮಾನದ ಹುಡುಗಿಯರ ವಿಭಾಗ, ಹಾಗೆ ಹುಡುಗಿಯರ ವಿಭಾಗ, ಮಹಿಳೆಯರ ಕಬಡ್ಡಿ ಪಂದ್ಯಾಟ, ಹಾಗೆಯೇ ಪ್ರಾಥಮಿಕ 14 ವಯೋಮಾನದ ಹುಡುಗರು ಮತ್ತು ಹುಡುಗಿಯರ ಅಥ್ಲೆಟ್ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಅದೇ ರೀತಿ 50 ವರ್ಷ ಮೇಲ್ಪಟ್ಟಂತ ಪುರುಷ ಮತ್ತು ಮಹಿಳೆಯರಿಗಾಗಿ 100 ಮೀಟರ್ ಓಟ ಮತ್ತು ಗುಂಡೆಸದ ಸ್ಪರ್ಧೆಗಳು ಪ್ರಾರಂಭ ಆಗಲಿಕ್ಕಿದೆ. ಹಾಗೆಯೇ ಈ ಒಂದು ಪಂದ್ಯಾಟದ ಲಾರ್ಡ್ಸ್ ತಲುಪು ಹಾಕುವಂತ ಕಾರ್ಯಕ್ರಮವನ್ನು ನಾವು ಕಳೆದ ಸೋಮವಾರ ನಾವು ನಡೆಸಿದ್ದು ಎಲ್ಲ ವಲಯಗಳಿಗೆ. ನಮ್ಮ ಪುತ್ತೂರು ತಾಲೂಕಿನಲ್ಲಿ 6 ವಲಯಗಳಿವೆ. ಮೊದಲು ಕಡಬ ಸೇರಿ 7 ವಲಯಗಳಿತ್ತು. ಈಗ ನಮ್ಮ ಪುತ್ತೂರು ತಾಲೂಕಿನಲ್ಲಿ 6 ವಲಯಗಳಲ್ಲಿ ಪ್ರತಿಯೊಂದು ವಲಯದಲ್ಲಿ ಕೂಡ ಮೊನ್ನೆ ವಿಜೃಂಭಣೆಯಿಂದ ಕಳೆದ ವಾರ ಎಲ್ಲಾ ವಲಯದಲ್ಲಿ ಕೂಡ ಪಂದ್ಯಾಟ ನಡೆದಿದ್ದು, ಅದರಲ್ಲಿ ಆಯ್ಕೆಯಾದಂತಹ ತಂಡಗಳು ಮಾತ್ರ ನಮ್ಮ ತಾಲೂಕು ಮಟ್ಟದಲ್ಲಿ ಭಾಗವಹಿಸುವಂತ ಅವಕಾಶ ಇರ್ತದೆ. ಅದರಲ್ಲಿ ಗುಂಪಾಟಗಳಲ್ಲಿ ಒಂದು ತಂಡಕ್ಕೆ ಮಾತ್ರ ಭಾಗವಹಿಸಲು ಅವಕಾಶ ಇರ್ತದೆ. ಹಾಗೆಯೇ ಓಟದ ಸ್ಪರ್ಧೆಯಲ್ಲಿ ಒಂದು ವಲಯದಿಂದ 2 ಮಕ್ಕಳಿಗೆ ಭಾಗವಹಿಸುವಂತ ಅವಕಾಶ ಇರ್ತದೆ. ಹಾಗೆಯೇ ಈ ಒಂದು ಆಟದ ತೀರ್ಪುಗಾರರಾಗಿ ಸಾಧಾರಣ 30ರಿಂದ 40 ಜನ ನಮ್ಮ ಜಿಲ್ಲೆಯ ನುರಿತ ದೈಹಿಕ ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ಬರಲಿಕ್ಕಿದ್ದಾರೆ. ಅವರು ಕೂಡ ನಾವು ಸ್ವಾಗತ ಬಯಸ್ತೇವೆ. ಅದೇ ರೀತಿ ಪ್ರಾಯೋಜಕರಾಗಿರುವಂತಹ ಕೆಲವರು ಕೂಡ ಅವರಿಗೂ ಕೂಡ ಅದೇ ರೀತಿ ಪ್ರಾಯೋಜಕರು ಕೂಡ ಬರಲಿಕ್ಕಿದ್ದಾರೆ. ಅದೇ ರೀತಿ ನಾವು ಮುಖ್ಯ ರಾಷ್ಟ್ರಮಟ್ಟದ ಪ್ರತಿಭೆ, ರಾಷ್ಟ್ರಮಟ್ಟದಲ್ಲಿ ಪದಕ ಪಡೆದಂತ ಕೆಲವು ಕ್ರೀಡಾಪಟುಗಳನ್ನು ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಲಿಕ್ಕಿದೆ. ಅದೇ ರೀತಿ ರಾಷ್ಟ್ರಮಟ್ಟ, ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಅಥವಾ ಪದಕ ಗಳಿಸಿದರು. ಅದೇ ರೀತಿ ನಮ್ಮ ಒಂದು ಹಿರಿಯ ಕ್ರೀಡಾ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ತುಕಾರಾಮ್ ಏನೆಕಲ್ ಅವರಿಗೆ ಕೂಡ ನಾವೊಂದು
ಆ ದಿವಸ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದೇವೆ. ಇದಿಷ್ಟು ನಮ್ಮ ಕಾರ್ಯಕ್ರಮ. ಆಟೋಟ ಸ್ಪರ್ಧೆಗಳು ಬೆಳಿಗ್ಗೆ ನಾವು 8:30ಕ್ಕೆ 45 ಪ್ರಾರಂಭ ಮಾಡಿದರೆ ಸಾಧಾರಣ ಸಭಾ ಕಾರ್ಯಕ್ರಮ ಹಾಗೂ ಒಂದು ಸಲ ನಾವು ನಿಲ್ಲಿಸ್ತೀವಿ. ಅದು ಮಾತಾಡಲಿಕ್ಕೆ ಅಂತಲ್ಲ, ಅದು ಗಣ್ಯರೆಲ್ಲ ಅವ್ರನ್ನ ನಾವು ಹಾಕಲೇಬೇಕಾದ ಉಪಸ್ಥಿತಿ ಅತಿಥಿಗಳು ಮಾತ್ರ ಅವರನ್ನು ನಾವು ಒಂದು ಸ್ಟೇಜ್ ಅವಕಾಶ ಮಾತ್ರ ಸರ್, ಮಾತಾಡುವಂಥ ಅವಕಾಶ ಕೆಲವರಿಗೆ ಮಾತ್ರ ಅದರಲ್ಲಿ ಇರುತ್ತೆ. ಹಾಗೆ ಸೀಟ್ರವಿ ಬರ್ತೇನೆ ಅಂತ ಬಂದಾರೆ, ಬರ್ತೇನೆ ಹೇಳಿದ್ರೆ ಹೆಸರು ಹಾಕಿದ್ದಾರೆ. ಅಂದ್ರೆ ಕ್ರೀಡಾಕೂಟ ಆದ ಕಾರಣ ನಾವು ಮೊದಲು ಅವರಿಗೆ ನಾವು ಸಮಯದ ಅವಕಾಶ ಮೊದಲೇ ಕೊಟ್ಟಿರ್ತೇವೆ. ನಾವು ಹೆಚ್ಚು ಕಡೆ ಒಂದು 5 ನಿಮಿಷ ಒಳಗೆ ಅಂತ ಹೆಚ್ಚು. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಕ್ರೀಡಾಕೂಟ. ಹೌದು ಹೌದು ಹೌದು. ಅಂದ್ರೆ ಅಲ್ಲ, ಏಕಕಾಲಕ್ಕೆ ನಮಗೆ ಎಲ್ಲಾ ತಂಡ ನೋಡಿ, ಕಬಡ್ಡಿ ಅಂಕಣದಲ್ಲಿ ಕಬಡ್ಡಿ ಆಗ್ತದೆ, ಎಲ್ಲಾ ಕೋರ್ಟ್ ಬೇರೆ ಬೇರೆ ಆಗ್ತದೆ. ಅದಕ್ಕೆ ಕ್ರಿಕೆಟ್ ಕೂಡ ಹಾಗೆ ಅದು ಕೂಡ ಅದೇ ರೀತಿ ಆಗ್ತದೆ. ಆ ಕಡೆ ತೆಂಗಿಲ ಸಪರೇಟ್ ಪಂದ್ಯಗಳು, ಎಲ್ಲಾ ಪಂದ್ಯ ಏಕಕಾಲ ಎಲ್ಲವೂ ಕೂಡ ಪ್ರಾರಂಭ ಆಗ್ತದೆ. 9 ಗಂಟೆಗೆ ನಾವು ಏಕಕಾಲಕ್ಕೆ ಎಲ್ಲಾ ಪಂದ್ಯಗಳನ್ನು ಪ್ರಾರಂಭ ಮಾಡ್ತೇವೆ. ಸಾಧಾರಣ ನಮಗೆ ಸಭಾ ಕಾರ್ಯಕ್ರಮ 11 ಗಂಟೆ ಆಗುವಾಗ ಮುಕ್ಕಾಲಾಂಶ ಕಾರ್ಯಕ್ರಮ ಎಲ್ಲ ಮುಗಿದಿದೆ. ಅದರಲ್ಲಿ ಆಲ್ರೆಡಿ ಈಗ ಮೊದಲೆಂತ ಮಾಡಿದ್ರೆ ಮಕ್ಕಳ ಪಂದ್ಯ ಆಟಗಳನ್ನು ಮಧ್ಯಾಹ್ನ 1 ಗಂಟೆಯ ಒಳಗೆ ಎಲ್ಲವನ್ನು ಮುಗಿಸ್ತೇವೆ. ಯಾಕೆ ನಮ್ಮ ಮಕ್ಕಳಿಗೆ ಪರೀಕ್ಷೆ ಎಲ್ಲ ಇರುವ ಕಾರಣ ನಾವು ಆದಷ್ಟು ಬೇಗ ಅವ್ರನ್ನು ಮುಗಿಸುವಂತ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸ್ವಚ್ಛತೆಗೆ ಸದಾ ಹೊಸತನ ನೀಡುವ ಕಮಿಲಾ ಕೆಮಿಕಲ್ ರವರ ಮತ್ತೊಂದು ಅದ್ಭುತ ಕೊಡುಗೆ ಮೈ ಸ್ನಾನ ಸೋಪ್. ಮನಸ್ಸಿಗೆ ಇಷ್ಟವಾಗುವ ಪರಿಮಳಯುಕ್ತ ಮತ್ತು ಆಹ್ಲಾದಕರ ಸ್ನಾನಕ್ಕಾಗಿ ಉಪಯೋಗಿಸಿ ಕಡಲೆ ಹುಡಿ ಮಿಶ್ರಿತ ಮೈ ಸ್ನಾನ ಸೋಪ್ ಫಾರ್ ನ್ಯಾಚುರಲ್ ಬ್ಯೂಟಿ ಹಾಗೂ ಗುರು ಡಿಟರ್ಜೆಂಟ್ ಲಿಕ್ವಿಡ್ 4 ಬಗೆಯ ಪರಿಮಳ, 4 ರೀತಿಯ ಕಲರ್ನಲ್ಲಿ. ಇಂದೇ ಸಮೀಪದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಮಾರ್ಕೆಟೆಡ್ ಬೈ ಕಮಿಲಾ ಕೆಮಿಕಲ್ ಇಂಡಸ್ಟ್ರೀಸ್, ಹಳೆಗೇಟು, ಬೆಟ್ಟಂಪಾಡಿ, ಸುಳ್ಯ, ದಕ್ಷಿಣ ಕನ್ನಡ. ಮೊಬೈಲ್ 9448463101, 9902711871.